ಪಚ್ಚನಾಡಿಯ ಮೂಡುಮನೆ ಗುತ್ತು ಬಾಂಧಲಿಯಲ್ಲಿರುವ ಶ್ರೀಮಂತ ರಾಜಗುಳಿಗ ಕ್ಷೇತ್ರದಲ್ಲಿರುವ ನಾಗವನದಲ್ಲಿ ಡಿಸೆಂಬರ್ 18ರಿಂದ 25ರವರೆಗೆ ಅಷ್ಟಪವಿತ್ರ ನಾಗಮಂಡಲೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಕ್ಷೇತ್ರದ ಧರ್ಮದರ್ಶಿ ಸತೀಶ್ ಬಂದಲೆ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡಿಯವರ ಶುಭಾಶೀರ್ವಾದದೊಂದಿಗೆ ದಿನೇಶ್ ಬೆಜತ್ತಾಯ ಪೂಮಾ ಅವರ ಗುತ್ತು ಇವರ ನೇತೃತ್ವದಲ್ಲಿ ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ, ತನತಂಬಿಲ ಸೇವೆ, ನಾಗತನು ತರ್ಪಣ ಸೇವೆ ನಡೆಯಲಿರುವುದು. ಡಿಸೆಂಬರ್ 21ರಂದು ವೇದಮೂರ್ತಿ ಗೋಪಾಲಕೃಷ್ಣ ಸಾಮಗರ ನೇತೃತ್ವದಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ವೈಭವವು ನಡೆಯಲಿದೆ. ಶ್ರೀಮಂತ ರಾಜಗುಳಿಗ ದೈವದ ವೈಭವದ ಕೋಲೋತ್ಸವವು ನಡೆಯಲಿದೆ ಎಂದು ಹೇಳಿದರು. 20 ವರ್ಷ 3 ತಿಂಗಳಿನ ಕೋಲೋತ್ಸವ ಇದೆ ಅಂತ ಒಂದು ಪವಿತ್ರವಾದಂತಹ ಶ್ರೀಮಂತ ರಾಜಗುಳಿಗನ ಕ್ಷೇತ್ರದಲ್ಲಿ 18ರಿಂದ 25ರ ತನಕ ನಾಗಮಂಡಲೋತ್ಸವ ನಡೆಯಲಿಕ್ಕಿದೆ. ಶ್ರೀಮಂತ ರಾಜಗುಳಿಗನೊಂದು ಪ್ರೇರಣೆ, ನನ್ನೊಟ್ಟಿಗೆ ಇದ್ದಂತಹ ನಾಗದೇವರಿಗೆ ಅಷ್ಟಪವಿತ್ರ ನಾಗಮಂಡಲೋತ್ಸವ ಆಗಬೇಕು ಅಂತ 3 ವರ್ಷದಿಂದ ಅವನು ದಿನವನ್ನು ಕೊಡ್ತಾ ಇದ್ದ. ಆದರೆ ಈ ವರ್ಷ ವರ್ಷಾವಧಿ ಕೋಲೋತ್ಸವದ ಹೊತ್ತಿಗೆ ನಮಗೆ ನಾಗಮಂಡಲೋತ್ಸವಕ್ಕೆ ದಿನಮಾನವನ್ನು ಕೊಟ್ಟ. ಈ ದಿನಮಾನ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಾಡಬಹುದು, ಯಾವ ರೀತಿ ನಮಗೆ ಕಮಿಟಿ ರಚನೆ ಮಾಡಬಹುದಂತ ಶ್ರೀಮಂತ ರಾಜಗುಳಿಗಲ್ಲಿ ಕ್ಷೇತ್ರದಲ್ಲಿ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ನಮಗೊಂದು ಅಧ್ಯಕ್ಷರು ಬೇಕು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರಾದ ಗಣೇಶ್ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಎಂ ಮಧುಚಂದ್ರ ಗುರುನಗರ, ಕೋಶಾಧಿಕಾರಿ ಕಮಲಕ್ಷ ಎ ಬಂಗೇರ, ಪ್ರಚಾರ ಸಮಿತಿಯ ಸಂಚಾಲಕರಾದ ಬಾಲಕೃಷ್ಣ ಪಚ್ಚನಾಡಿ ಉಪಸ್ಥಿತರಿದ್ದರು.